ಧರ್ಮಸುಖ ನಡ್ಕೊಡ್ಕೊಂಡ ಒಂಜೆ ಮನಸ್ಸಿಡು ಇನ್ನಿಲ್ಲ ಒಂದು ಜಾತಿ ದಿಕ್ಕಲಿಗೆ ಮನಸ್ಸು ಬೇಜಾರನ್ನೆಲ್ಲ ತೊಂದರೆ ಎಂಕಲ್ನ ಸಭಾ ಕಾರ್ಯಕ್ರಮ ಆವಡ್ ಮಾಡ್ಕೊಂಡ ಎಂಕಲ್ನ ಮಲ್ಲ ಮನಸ್ಸಿಡು ಇನ್ನಿತ ಒಂಜಿ ಸಭಾ ಕಾರ್ಯಕ್ರಮ ಮಾಡ್ತೋದಲ್ಲ ವಿಶೇಷವಾದ ಹಿಂದೂ ಸಮಾಜದ ಪಂಡಗ ಪುತ್ತೂರದ ಭಾಗಕ್ಕೆ ನೆನಪಾಪನೆ ಒಂಜಿ ಅರುಣನೆ ಕೊಂಚ ಮುರಳಿಯನೆ ಇನಿ ಈ ವೇದಿಕೆಡು ರಟ್ಟು ಜನ ಅತ್ಯಂತ ಪೊರ್ಲು ಕಂಟಿಡು ತೋಜೊಂದು ಸುರುಗಾದು ನಮ್ಮೊಂದು ಹಿಂದುಲೇನ ಆತು ಒಗ್ಗಟ್ಟು ಮಲ್ಪನಲ್ಪ ಬೇತೆ ಬೇತೆ ನಮ್ಮನ್ನು ಜೋಡಣೆ ಮಲ್ಪನಲ್ಪ ಸಾಕಾರ ಮಲ್ಪನಾರು ಮುರಳಿ ಕೃಷ್ಣ ಸಂತಡ್ಕ ಬೇರೆನೆ ಸೇರಿಗಳ ಮಾತೆ ನಮ್ಮ ಬರಾದ ಉಡಲ್ ದಿಂಜಿ ಸ್ವಾಗತ ಮಾಡ್ತಂದ್ರೆ ನಮ್ಮಲ್ಲಿ ಎಂಗಳ ನಾವು ದಸರಾ ಸಮಿತಿದ ಗುರಿಕಾರಲ್ಲ ಅಂದು ಈ ಮಾತಾ ಎಂಗಳ ಒಟ್ಟು ಚಟುವಟಿಕೆದ ನೇತಾರಲ್ಲ ಅಂದು ಆರೆಲ್ಲ ಈ ಕೊಟ್ಟು ನಿಗಳ ಮಾತೇನು ನಾವು ಎದುರಿದ ಆಡಿನ ಆತ್ಮೀಯವಾದ ಏನು ಸಭಾ ಕಾರ್ಯಕ್ರಮ ಸ್ವಾಗತ ಮಾಡ್ತಂದ್ರೆ ಬಹಳಷ್ಟು ದಿನಗಳಿಂದ ನಾವೆಲ್ಲ ಒಂದು ಸಂಭ್ರಮದ ಉತ್ಸವದ ಸಂದರ್ಭದಲ್ಲಿ ನಾವಿದ್ದೀವಿ. ಕಳೆದ 2 ವರ್ಷಗಳಲ್ಲಿ ಜಗತ್ತಿಗೆ ಬಂದಿರತಕ್ಕಂಥ ಮಹಾಮಾರಿ ಕೋವಿಡ್ನ ಮಧ್ಯೆ ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ನಂಬಿಕೆಗಳ ಆಚರಣೆಗಳು, ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಈ 2 ವರ್ಷ ಕಳೆದು ಈ ವರ್ಷ ಪ್ರತಿಯೊಂದು ಕಡೆಗಳಲ್ಲಿ ಅದು ಗಣೇಶ ಚೌತಿ ಇರಬಹುದು, ಅನೇಕ ಧಾರ್ಮಿಕ ಆಚರಣೆಗಳನ್ನ ಇಡೀ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ನವದುರ್ಗಾರಾಧನೆ ಒಂದು ವಿಶಿಷ್ಟ ಮತ್ತು ವಿಭಿನ್ನ ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ನಮ್ಮ ಮನೆಗಳಲ್ಲಿ ದೇವಿಯ ಆರಾಧನೆಯನ್ನ, ದೇವಿಯ ಫೋಟೋವನ್ನ ಇಟ್ಟು ಪೂಜೆಗಳನ್ನ, ಅನೇಕ ಆಚರಣೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಅದರ ಮಧ್ಯೆ 10 ದಿನಗಳ ಕಾಲ ತಾಯಿ ಶಾರದಾ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡಿ, ನವದುರ್ಗೆಯರನ್ನ ಪ್ರತಿಷ್ಠೆ ಮಾಡಿ, ಇಡೀ ಸಾಮೂಹಿಕವಾಗಿರ್ತಕ್ಕಂಥ ಸಮಾಜವನ್ನ, ಹಿಂದೂ ಸಮಾಜವನ್ನ ಒಟ್ಟು ಸೇರಿಸಬೇಕು. ಹಿಂದೂ ಸಮಾಜವನ್ನ ಒಟ್ಟು ಸೇರಿಸುವುದರ ಜೊತೆಗೆ ಆ ಸನಾತನ ಪರಂಪರೆ, ಸನಾತನ ಸಂಸ್ಕೃತಿ, ನಮ್ಮ ದೇಶದ ನಂಬಿಕೆಗಳನ್ನ ಪ್ರತಿ ಮನೆಗಳಿಗೆ ಕೊಡಬೇಕು, ಆ ಸಂದೇಶವನ್ನ ಮನೆಗಳಿಗೆ ಕೊಡಬೇಕು ಅಂತ ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳನ್ನ ಇಟ್ಟುಕೊಂಡು ಅನೇಕ ವರ್ಷಗಳ ಹಿಂದೆ ನಮ್ಮ ಪ್ರೀತಿಯ ಪ್ರೀತಂ ಪುತ್ತೂರಾಯ ಅವರು ಈ ಒಂದು ನವದುರ್ಗಾರಾಧನಾ ಸಮಿತಿಯ ಮುಖಾಂತರ ಪುತ್ತೂರು ದಸರಾದ ಹೆಸರಿನಲ್ಲಿ ಈ ದುರ್ಗಾರಾಧನೆಯನ್ನು ಮಾಡ್ಕೊಂಡು ಬಂದರು. ಇವತ್ತು ಆ ಪುತ್ತೂರಿನಿಂದ ಆರಂಭ ಆಗಿರ್ತಕ್ಕಂಥ ಪುತ್ತೂರಿನ ದಸರಾ, ಪುತ್ತೂರಿನ ನಗರದ ಒಳಗೆ ಇರ್ತಕ್ಕಂಥ ಈ ಒಂದು ಸಂಪ್ಯದ ಈ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಬಹಳಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಮುಟ್ಟುವಂತ, ಕಟ್ಟಕಡೆಯ ವ್ಯಕ್ತಿಯನ್ನು ಇಲ್ಲಿ ಸೇರಿಸುವಂತ, ನಾವೆಲ್ಲ ಹಿಂದೂ ಅಂತ ಹೇಳುವಂತ ಒಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂತ ಕೆಲಸವನ್ನ ಮಾಡ್ತಾ ಬಂದಿರ್ತಕ್ಕಂಥಕ್ಕೆ ಈ ಪ್ರೀತಂ ಪುತ್ತೂರಾಯ ಮತ್ತೆ ಇವತ್ತು ನವದುರ್ಗಾರಾಧನಾ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆಗಳು ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳ ಕಾರಣ ಇಷ್ಟೇ, ಅಭಿನಂದನೆಗಳು ಕೃತಜ್ಞತೆಗಳು ಯಾಕೋಸ್ಕರ, ನೀವು ಚಪಾಳೆ ಹೊಡೆದಕ್ಕೋಸ್ಕರ ಅಲ್ಲ. ಇವತ್ತು ಬದಲಾವಣೆ, ಹಿಂದೂ ಸಮಾಜದಲ್ಲಿ ಬದಲಾವಣೆ ಅತ್ಯಂತ ಅವಶ್ಯಕತೆ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಹಿಂದೂ ಸಮಾಜ ಅನೇಕ ವರ್ಷಗಳಿಂದ ನಮ್ಮ ಮೇಲೆ ಆಕ್ರಮಣಗಳನ್ನು ಸಹಿಸಿಕೊಂಡು ನಾವು ತಲೆ ತಗ್ಗಿಸಿಕೊಂಡು ಕೂತ್ಕೊಂಡಿವಿ. ಎಲ್ಲರನ್ನ ಸ್ವೀಕಾರ ಮಾಡಿದೀವಿ. ಈ ದೇಶ ಇವತ್ತು ನಮ್ಮ ಸಹೋದರರ ಜೊತೆ ಅದು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ ನಾವು ಚರ್ಚೆ ಮಾಡಿದ್ವಿ. ಸುಮ್ಮನೆ ನಮಗೆ ಅನಿಸ್ತು, ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಾರತೀಯರು, ನಮ್ಮವರೇ ಸಹಜ, ನಾವು ಒಪ್ಕೊಳ್ತೀವಿ. ಆದ್ರೆ ಹಿಂದೂ ಸಮಾಜದ ನಂಬಿಕೆಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹಿಂದೂ ಸಮಾಜದ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ. ಮೊನ್ನೆ ನಾನು ಚಿತ್ರದುರ್ಗದ ಭಾಗಕ್ಕೆ ಹೋದಾಗ, ಗಣೇಶ ಉತ್ಸವದ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ, ಗಣೇಶನ ಮೆರವಣಿಗೆಯನ್ನು ಆ ಮಸೀದಿಯ ಮುಂದೆ ತೆಗೆಯುವಂತೆ ಇಲ್ಲ, ಗಣೇಶನ ಮೂರ್ತಿಯ ಎತ್ತರವನ್ನ ಪೊಲೀಸರಿಗೆ ನಿಶ್ಚಯ ಮಾಡುವಂತ ಪರಿಸ್ಥಿತಿ ಮುಡ್ತದೆ ಅಂತ ಹೇಳಿದ್ರೆ, ನಮ್ಮ ಆಚರಣೆಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ಮಾನಸಿಕತೆಗೆ ಎಲ್ಲಿ ಬೆಲೆ ಇದೆ? ಇದಕ್ಕೆ ನಾವು
ತ್ರಿವರ್ಣ ಧ್ವಜವನ್ನು ಹಾಕುವಂತ ಕೆಲಸವನ್ನ ಸರ್ಕಾರದ ಒತ್ತಡದ ಮೇರೆಗೆ ನಾವು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪ್ರತಿ ಮನೆಗಳಲ್ಲಿ ತಿರಂಗವನ್ನು ಹಾರಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಆದ್ರೆ ಅದು ವರ್ಷದ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಯಿತು. ಆದ್ರೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೆದರೂ ಸಹ ಈ ರಾಷ್ಟ್ರಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವೇನಾದ್ರೂ ಚಿಂತನೆ ಮಾಡ್ತೇವಾ? ಧರ್ಮಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ನಾವೇನಾದ್ರೂ ಯೋಚನೆ ಮಾಡ್ತೀವಾ? ಇದನ್ನು ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಆಕ್ರಮಣಗಳನ್ನ ನಾವು ಮೆಟ್ಟಿಗೆ ನಮ್ಗೇನು ತೊಂದರೆ ಇಲ್ಲ, ನಮ್ಮಷ್ಟು ತಾಕತ್ತಿದೆ. ನಾವು ಮರೆತು ಹೋಗ್ತೀವಿ ಒಮ್ಮೊಮ್ಮೆ ಅಷ್ಟೇ. ಯಾಕಂತ ಕೇಳಿದ್ರೆ 380 ವರ್ಷಗಳ ಹೋರಾಟದಲ್ಲಿ ರಾಮನ ಮಂದಿರವನ್ನ ಅದೇ ಅಯೋಧ್ಯೆಯಲ್ಲಿ ಮತ್ತೆ ನಿರ್ಮಾಣ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ. ಯಾವುದೇ ಹಿಂದೂ ಸಮಾಜದ ಮೇಲೆ ದಾಳಿ ಆದಾಗ, ಯಾವುದೇ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ದಾಳಿ ಆದಾಗ ಅದನ್ನು ತಡೆಯುವಂತ, ಮೆಟ್ಟಿ ನಿಲ್ಲುವಂತ ತಾಕತ್ತು, ಕ್ಷಾತ್ರ ತೇಜಸ್ಸು ಹಿಂದೂ ಸಮಾಜಕ್ಕೆ ನಾವು ಕೊಡ್ತೀವಿ. ಆದ್ರೆ ನಾವು ಹಿಂದೂ ಸಮಾಜದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ, ನಮ್ಮ ಸಂಸ್ಕೃತಿಯನ್ನ ಮತ್ತೆ ಉಳಿಸಿ ಬೆಳೆಸೋದ್ರ ಬಗ್ಗೆ ನಾವೇನಾದ್ರು ಚಿಂತನೆ ಮಾಡ್ತೀವಾ? ಹಾಗೆ ಯೋಚನೆ ಮಾಡಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ. ಈ ರೀತಿಯ ಆಚರಣೆಗಳಿಂದ ಹಿಂದೂ ಸಮಾಜವನ್ನು ಜೊತೆಯಾಗಿ ಕೊಂಡೋಗೋದ್ರ ಮುಖಾಂತರ ಈ ರೀತಿ ಹಿಂದೂ ಸಮಾಜವನ್ನು ಉಳಿಸುವಂತ, ಬೆಳೆಸುವಂತ, ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವಂತ, ಕಟ್ಟುವಂತ ಕೆಲಸವನ್ನು ಮಾಡಬಹುದಾ? ಈ ಚಿಂತನೆಗಳನ್ನು ನಾವು ಪ್ರತಿ ಮನೆಗಳಿಗೆ ಕೊಂಡೋದಾಗ ಮಾತ್ರ ಸಮಾಜದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ನಾವು ಇವಾಗ ಪ್ರತಿ ದೇವಸ್ಥಾನಗಳಲ್ಲಿ ಪ್ರತಿ ಒತ್ತಿ ಹೇಳ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆ ಇದೆ ಅಂತ. ನನಗೆ ನೆನಪಾಗಿರ್ತಕ್ಕಂಥ ಒಬ್ಬ ಸಹೋದರಿ 1 ವರ್ಷದ ಹಿಂದೆ BC ರೋಡ್ನಲ್ಲಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ಲು. ಅವಳು ಅಕಸ್ಮಾತ್ ಒಬ್ಬ ಕೇರಳದ ಕ್ರಿಶ್ಚಿಯನ್ನ ಜೊತೆ ಮದುವೆ ಆಯ್ತು. ಅವಳು ಡಾಕ್ಟರ್. ನಮ್ಮ ಕಾರ್ಯಕರ್ತರು ಗೊತ್ತಾಯ್ತು, ನಾವು ಹೋಗ್ತೀವಿ, ಆ ಸಹೋದರಿಯನ್ನು ಹೇಳ್ಕೊಂಡು ಬಂದ್ವಿ, ಅಕ್ಷರಶಃ ಹೇಳ್ಕೊಂಡೇ ಬಂದ್ವಿ. ಹೇಳ್ಕೊಂಡು ಬಂದು ಬುದ್ಧಿ ಹೇಳಿದ್ವಿ, ನೋಡಮ್ಮ ನೀನು ಮಾಡಿದ ತಪ್ಪು. ಬಹಳಷ್ಟು ಸುಂದರವಾಗಿರ್ತಕ್ಕಂಥ, ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಹಿಂದೂ ಸಮಾಜ ಇದೆ. ಅದರ ಮಧ್ಯೆ ನೀನೊಬ್ಬ ಕ್ರಿಶ್ಚಿಯನ್ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಮಗಿದು ಸರಿ ಅಂತ ಕಾಣಿಸಲ್ಲ, ತಪ್ಪು ಅಂತ ಹೇಳಿದ್ವಿ, ವಾದ ಮಾಡಿದ್ವಿ. ಸುಮಾರು 1.5 ದಿವಸಗಳ ಕಾಲ ಅವಳ ಜೊತೆ ಚರ್ಚೆ ನಡೀತು. ಆ ಚರ್ಚೆ ನಡೆದ ನಂತರ ಕೊನೆಗೆ ಅವಳು ಹೇಳಿದ್ವಿ, ನಾವೆಲ್ಲ ಹೇಳಿರ್ತಕ್ಕಂಥದ್ದು ಒಪ್ಕೊಂಡ್ರು. ಹೌದಪ್ಪ, ಹಿಂದೂ ಸಮಾಜ ಅಂದ್ರೆ ಈ ರೀತಿ ಇದೆ. 33 ಕೋಟಿ ದೇವತೆಗಳು, ಯಾರನ್ನು ಬೇಕಾದ್ರೂ ಆರಾಧನೆ ಮಾಡು. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ನೆಲದಲ್ಲಿ, ಜಲದಲ್ಲಿ, ಮರದಲ್ಲಿ, ಅಣುರೇಣುಗಳಲ್ಲಿ ಭಗವಂತನನ್ನ ಕಂಡಿರ್ತಕ್ಕಂಥ ಒಂದು ಧರ್ಮ ಇದೆ, ಅದು ಹಿಂದೂ ಧರ್ಮ. ನಾಳೆ ಯಾವುದೋ ಒಂದು ಮತಕ್ಕೋಸ್ಕರ ಒಂದು ದಿನ ನೀವು ಯಾವುದೋ ಒಂದು ಕೇಂದ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಧರ್ಮ ಅಂತ ಹೇಳಿಕ್ಕೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದನ್ನು ಅವಳಿಗೆ ಹೇಳಿದ್ವಿ. ಕೊನೆಗೆ ಅವಳು ಹೇಳಿರ್ತಕ್ಕಂಥ ಮಾತು ನಿಮ್ಮೆಲ್ಲರ ಮನಸ್ಸಿನಲ್ಲಿ, ನಮಗೂ ನೋವಾಯ್ತು, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮತ್ತೆ ಅದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ವಿಚಾರ ನನಗೆ ಅನಿಸುತ್ತೆ. ಕೊನೆಗೆ ಅವಳು ಹೇಳಿದ್ಲು, ಅಣ್ಣ ನೀವೆಲ್ಲ ಹೇಳಿರ್ತಕ್ಕಂಥ ನನಗೆ ಈಗ ಅರ್ಥ ಆಯ್ತು, ಆದ್ರೆ ನನಗೀಗ 21 ವರ್ಷ. ಇಷ್ಟು ವರ್ಷದಲ್ಲಿ ಇದ್ರ ಮೊದಲು ನೀವ್ ಯಾಕೆ ನನಗೆ ಹೇಳಿಲ್ಲ, ಇದನ್ನ ಯಾಕೆ ತಿಳಿಸುವಂತ ಕೆಲಸವನ್ನು ನೀವು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಸತ್ಯವಾಗಿ ಅವ್ರು ಕೇಳಿದ್ರು. ಬಹಳಷ್ಟು ನೋವಾಗ್ತಾ ಇದೆ ಬಂಧುಗಳೇ. ಈ ಪ್ರಶ್ನೆ ನಮ್ಮ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಯ ಬಳಿ ಬರಬಾರದು. ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಕಲಿಸಿದೀವಾ? ಭಗವದ್ಗೀತೆ, ರಾಮಾಯಣ ಯಾವ್ದು ಬೇಕಾದ್ರೂ ನಮ್ಮ ಜೊತೆ ಇದೆ, ನಮ್ಮ ಹತ್ರ ಇದೆ. ಆದ್ರೆ ರಾಮಾಯಣದಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಏನಿದೆ, ಆ ಸಾರ ಏನು? ಇಡೀ ಜಗತ್ತಿನಲ್ಲಿ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗೀತೆ ಇದ್ರೆ ಅದು ಭಗವದ್ಗೀತೆ. ಅದನ್ನು ನಾವು ಓದಿದೀವ, ಅದನ್ನು ತಿಳ್ಕೊಂಡಿದೀವ. ಹಿಂದೂ ಸಮಾಜದ ಸಾರಗಳೇನು, ಹಿಂದೂ ಸಮಾಜದ ಸಂಸ್ಕೃತಿ ಏನು, ಹಿಂದೂ ಸಮಾಜದ ಸಂಸ್ಕಾರಗಳೇನು, ನಮ್ಮಲ್ಲಿರ್ತಕ್ಕಂಥ ನೆನಪಿಟ್ಟುಕೊಳ್ಬೇಕು. ನಮಗೂ ಒಮ್ಮೊಮ್ಮೆ ಡೌಟ್ ಆಗುತ್ತೆ, ಅದು ಮೂಢನಂಬಿಕೆ ಅಂತ. ನೆನಪಿಟ್ಟುಕೊಳ್ಳಿ, ಹಿಂದೂ ಸಮಾಜ ಅಂತ ಹೇಳಿದ್ರೆ ನಾನು 100% ಹೇಳ್ತಾ ಇದ್ದೀನಿ, ಅದು ಕೇವಲ ಹಿಂದೂ ಧರ್ಮ ಅಂತ ಹೇಳಿದ್ರೆ ಕೇವಲ ಚಿಕ್ಕದಾಗಿರ್ತಕ್ಕಂಥದ್ದಲ್ಲ. ಹಿಂದೂ ಧರ್ಮ ಅಂತ ಹೇಳಿದ್ರೆ ಜ್ಞಾನ, ವಿಜ್ಞಾನ, ತತ್ವಜ್ಞಾನಗಳ ಒಂದು ತ್ರಿವೇಣಿ ಸಂಗಮ. 100% ನೀವು ಸವಾಲು, ನನಗೆ ಬಹಳಷ್ಟು ತಿಳಿದಿದೆ ಅಂತ ನಾನು ಹೇಳೋದಿಲ್ಲ, ಯಾರು ಬೇಕಾದರೂ ಪ್ರಶ್ನೆ ಮಾಡಿ. ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಜ್ಞಾನ ಜಗತ್ತಿನಲ್ಲಿ ಬೇರೆಯವರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವಿಜ್ಞಾನ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಯಾವ ಕಡೆಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಶನಿ ದಶೆ ಬಂದ್ರೆ ಜ್ಯೋತಿಷರ ಹತ್ರ ಓಡ್ತೇವೆ. ನಮ್ಗೆ ತೊಂದರೆ ಆಯ್ತು, ಅನಾರೋಗ್ಯ ಆಯ್ತು ಅಂತ ಹೇಳಿದಾಗ ಓಡ್ತೀವಿ. ಓಡಿದಾಗ ಜ್ಯೋತಿಷರು ಹೇಳ್ತಾರೆ, ನೀನು ಶನಿವಾರ ಅಶ್ವತ್ಥ ಮರಕ್ಕೆ 7 ಸುತ್ತು ಬಾ, ಅಶ್ವತ್ಥ ಕಟ್ಟೆಗೆ 7 ಸುತ್ತು ಬಾ ಅಂತ ಹೇಳ್ತಾರೆ.
ನೀನು ಪ್ರತಿ ಶನಿವಾರ 7 ಸುತ್ತು ಅಶ್ವತ್ಥ ಮರದ ಸುತ್ತ ಬರಬೇಕು ಅಂತ. ಎಷ್ಟು ಸಣ್ಣ ಸುಲಭವಾಗಿರ್ತಕ್ಕಂಥ ವಿಧಾನ ಅಂತ ಕೇಳಿದ್ರೆ, ಯಾಕೆ ಶನಿ ದಶೆಯಲ್ಲಿ ನಮಗೆ ಅನಾರೋಗ್ಯ ಬರ್ತದೆ, ತೊಂದರೆ ಆಗ್ತದೆ? ಅದಕ್ಕೋಸ್ಕರ ಅತ್ಯಂತ ಹೆಚ್ಚು ಆಮ್ಲಜನಕ ಕೊಡ್ತಾ ಇರ್ತಕ್ಕಂಥ ಅಶ್ವತ್ಥ ಮರ, ಜಗತ್ತಿನಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಕೊಡುವಂತಹ ಮರ ಯಾವುದು ಅಂತ ಕೇಳಿದ್ರೆ ಅಶ್ವತ್ಥ ಮರ. ಆ ಅಶ್ವತ್ಥ ಮರಕ್ಕೆ ನೀನು 7 ಸುತ್ತು ಬಾ, ಆಗ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವಾಯು ಆಮ್ಲಜನಕ ನಿನ್ನ ಆರೋಗ್ಯಕ್ಕೆ ಸಿಗತ್ತೆ, ಪರಿಣಾಮವಾಗಿ ನಿನ್ನ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಅದರಿಂದ ಮಾನಸಿಕ ನೆಮ್ಮದಿಯೂ ಸಿಗತ್ತೆ ಅಂತ ಬಹಳ ಸುಂದರವಾಗಿ ಕೊಟ್ಟಿರ್ತಕ್ಕಂಥ ಕಲ್ಪನೆ ಆ ವಿಜ್ಞಾನ ಬೇರೆಯಲ್ಲಿ ಸಿಗುತ್ತೆ ಸ್ವಾಮಿ. ಇಂತಹ ಜ್ಞಾನ, ವಿಜ್ಞಾನ, ತತ್ವಜ್ಞಾನಗಳ ಸಂಗಮ ಹಿಂದೂ ಧರ್ಮ. ಇದನ್ನು ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಕೊಡ್ತೀವ, ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತೀವ, ಆ ಪೀಳಿಗೆಯನ್ನು ಮುಂದುವರಿಸುತ್ತಾ, ಆಗ ಮಾತ್ರ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಸಂಭ್ರಮದ ಉತ್ಸವದ ಜೊತೆಗೆ ನಾವು ಮುಂದಿನ ಮಕ್ಕಳಿಗೆ, ಈಗ ನಾವು ಬರ್ತಾ ಇರತಕ್ಕ ಸಂದರ್ಭ, ನಮ್ಮ ಆತ್ಮೀಯ ಮಿತ್ರ ಕಿರಣ್ ಅವರು, ನಾನಾಗ ಅರಣ್ಣ ಅಂತ ಹೇಳಿದೆ, ಏನಾದರೂ ಸಮಾಜ ಉಳಿತದೆ ಅಂತ ಹೇಳಿದ್ರೆ ಇಂಥ ಕೆಲಸಗಳಿಂದ. ಈ ಗಾನಸಿರಿಯ ಮುಖಾಂತರ ಇವತ್ತು ಮಕ್ಕಳನ್ನ, ಇವತ್ತು ಸನಾತನ ಸಂಸ್ಕೃತಿ, ಆ ಜಾನಪದ ಗೀತೆಗಳ ಮುಖಾಂತರ ಏನು ಹಿಂದೂ ಸಮಾಜದಲ್ಲಿ ಏನು ಆಚರಣೆಗಳಿದೆ ಅದನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥಲ್ಲ, ಅದು ಇವತ್ತು ಸಮಾಜವನ್ನು ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ರೀತಿಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು, ನಾಳೆ ನಡೆಯುವಂತಹ ಚಂಡಿಕಾಯಾಗ, ಇದೆಲ್ಲವನ್ನು ಜೋಡಿಸುವುದರ ಜೊತೆಗೆ ಹಿಂದೂ ಸಮಾಜದ ಪರಿಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಇವತ್ತು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಆಗಿ. ಈಗಾಗಲೇ ಮಾತನಾಡಿದಂತ ಮುರಳಿ ಕೃಷ್ಣ ಸಂತರಡ್ಕರ್ ಅವರು ಪ್ರಸ್ತುತ ವಿದ್ಯಮಾನಗಳು ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಅತ್ಯಂತ ಮುಕ್ತವಾಗಿ ನಮ್ಮ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡರು. ಪ್ರಾಯಶಃ ಇವತ್ತಿನ ಅನಿವಾರ್ಯತೆಯೂ ಕೂಡ ಅದೇ ಅಂತ ನಾನು ಕೂಡ ಭಾವಿಸಿದ್ದೇನೆ. ಸಮಾಜದಲ್ಲಿ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ಉತ್ತರವನ್ನ ನಾವು ಕೊಟ್ಟರೆ ಮಾತ್ರ ಮುಂದಿನ ನಮ್ಮ ಪೀಳಿಗೆ ಕೂಡ ಅತ್ಯಂತ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈ ರಾಷ್ಟ್ರವನ್ನು ರಕ್ಷಣೆ ಮಾಡತಕ್ಕಂಥ, ಈ ರಾಷ್ಟ್ರದ ಏಕತೆ, ಈ ರಾಷ್ಟ್ರದ ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನ ಮತ್ತೆ ಉಳಿಸತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನ ಉಳಿಸ್ತಾ ಮತ್ತೆ ಹಿಂದೂ ರಾಷ್ಟ್ರವಾಗಿ ಈ ದೇಶ ಉಳಿಬೇಕು. ಬಹುಸಂಖ್ಯಾತರ ಭಾವನೆಗಳಿಗೆ ಈ ಸಮಾಜದಲ್ಲಿ ಬೆಲೆ ಸಿಗುವಂತಹ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕ್ಯದೆಡೆಗೆ ಸಾಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಮೌಲ್ಯಗಳನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿವಸದಲ್ಲಿ ಮಾಡೋಣ. ನವರಾತ್ರಿಯ ಈ ಸಂದರ್ಭದಲ್ಲಿ ದೇವಿ ನಮಗೆಲ್ಲರಿಗೂ ಈ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ. ನಾವೆಲ್ಲರೂ ಬಂದು ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋಣ. ನಾಡ್ದು 7ನೇ ತಾರೀಕಿಗೆ ನಡೆಯತಕ್ಕಂಥ ವೈಭವದ ಪುತ್ತೂರು ದಸರಾ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸುವುದರ ಮುಖಾಂತರ ಧಾರ್ಮಿಕ ಶ್ರದ್ಧೆಯನ್ನ ಎತ್ತಿ ಹಿಡಿಯತಕ್ಕಂಥ ಮತ್ತು ಧರ್ಮ ಶ್ರದ್ಧೆಯನ್ನ ತೋರಿಸುವುದರ ಮುಖಾಂತರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಅನ್ನತಕ್ಕಂಥ ಆಶಯದ ಜೊತೆಗೆ ಮೊನ್ನೆಯಿಂದ ಇವತ್ತಿನ ತನಕ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರಮಣೀಯ
पालय मां कृपाकरी शङ्करी श्री चामुण्डेश्वरी पालय मां कृपाकरी शङ्करी श्री चामुण्डेश्वरी पालय मां
ಅತ್ಯುತ್ತಮವಾಗಿ ಹಾಡಿದ ಅವನಿ ನಾಯಕ್ ಹಾಗೂ ಆಕಾಶ್ ಕೃಷ್ಣ ಇವರಿಗೆ ಅಭಿನಂದನೆಗಳು. ಮುಂದೆ ಹಾಡಲಿರುವವರು ಕುಮಾರಿ ವಿಂಧ್ಯ ಕಾರಂತ್. ಗಜವದನ ಕರುಣ ಸದನ ಶ್ರೀ ಗಜವದನ ಕರುಣ ಸದನ ಗಜವದನ ಕರುಣ ಸದನ ಶಂಕರ ಬಾಲ ಲಂಬೋದರ ಸುಂದರ 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 ಗಜವದನ ಕರುಣ ಸದನ അജനമരേന്ദ്രനും മുനിവരും പണിയും അജനമരേന്ദ്രനും മുനിവരും പണിയും അജനമരേന്ദ്രനും മുനിവരും പണിയും പങ്കജചരണ ശരണം ശരണം പങ്കജചരണ ശരണം ശരണം പങ്കജചരണ ശരണം ശരണം ശ്രീ ഗജവദന കരുണ സദന ശങ്കര ബാല ലംബോദര സുന്ദര ഗജവദന കരുണ സദന നീയേ മൂവലഗീർഘാധാരം നീയേ ശിവഗമാമന്ത്രസാരം നീയേ മൂവലഗീർഘാധാരം നീയേ ശിവഗമാമന്ത്രസാരം നീയേ வாழ்விலஞ்சீவாதாரம் நீ அருள்வாய் சுமுக ஓங்கார கஜவதன கருண சதன ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣ ಸದನ ಆ
ಪಕ್ಕಲ ನೀಲಬಡಿ ಈ ಪಕ್ಕಲ ನೀಲಬಡಿ ಈ ಪಕ್ಕಲ ನೀಲಬಡಿ ಗೋಲಿಚೆ ಮೂಚಗ ಭಗಲ ಪರ
Ideal ice cream, milky way to your heart. Hãy subscribe cho kênh Ghiền Mì Gõ để không bỏ lỡ
ಕಮಲ ಚರಣೆ ಕನಕರುಣೆ 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 ಕರುಣಾಮೃತ ರಸಪೂರಣೆ ಕಮಲ ಚರಣೆ ಕನಕರುಣೆ ಕರುಣಾಮೃತ ರಸಪೂರಣೆ ಕಮಲ ಚರಣೆ ಅಮರೇಶನುತೆ ಅಪರಾಜಿತೆ ಅಮರೇಶನುತೆ ಅಪರಾಜಿತೆ ಅಮರೇಶನುತೆ ಅಪರಾಜಿತೆ ಅಮರೇಶನುತೆ ಅಪರಾಜಿತೆ ಅಮರೇಶನುತೆ ಅಪರಾಜಿತೆ ರಮ ಶಾರದೆ ಸದಾ ವಂದಿತೆ ರಮ ಶಾರದೆ ಸದಾ ವಂದಿತೆ ದಮಗ ಸನಿದ ಸಮಗ ಪನಿದ ಸನಿದ ಮಗ ಸಗ ಪನಿದ ಸನಿದ ಮಗ ಸನಿದ ಸಮಗ ಪನಿದ ಸನಿದ ಮಗ ಸಗ ಪನಿದ ಸನಿದ ಸ ಮಾಗ ಸನಿದ ದಸಾನಿದ ಮಗ ಸಮಗ ಪನಿದ ದಸ ಮಾಗ ಸನಿದ ದಸಾನಿದ ಮಗ ಸಮಗ ಪನಿದ ಕಮಲ ಚರಣೆ ಕನಕರುಣೆ ಕರುಣ ಅಮೃತ ರಸಪೂರಣೆ ಕಮಲ ಚರಣೆ ನಮತ ಸಜ್ಜನ ದುರಿತ ಶಮನ ಅಮಿತಂ ಮಹಿಮಾ ಗುಣಪೂರಣೆ ನಮತ ಸಜ್ಜನ ದುರಿತ ಶಮನ ಅಮಿತಂ ಮಹಿಮಾ ಗುಣಪೂರಣೆ ಮಮ ಸಂತಾಪಹರ ಸಾಧನೆ ಮಮ ಸಂತಾಪಹರ ಸಾಧನೆ ಮಮ ಸಂತಾಪಹರ ಸಾಧನೆ ಮಮ ಸಂತಾಪಹರ ಸಾಧನೆ ವಿಮರ್ಶನಾನಂದ ನದ ಶ್ರೇತ ಸದನೆ ವಿಮರ್ಶನಾನಂದ ನದ ಶ್ರೇತ ಸದನೆ ದಮಗ ಸನಿದ ಸಮಗ ಪನಿದ ಸನಿದ ಮಗ ಸಗ ಪನಿದ ಸನಿದ ಮಗ ಸನಿದ ಸಮಗ ಪನಿದ ಸನಿದ ಮಗ ಸಗ ಪನಿದ ಸನಿದ ಸ ಮಾಗ ಸನಿದ ದಸಾನಿದ ಮಗ ಸಮಗ ಪನಿದ ದಸ ಮಾಗ ಸನಿದ ದಸಾನಿದ ಮಗ ಸಮಗ ಪನಿದ ಕಮಲ ಚರಣೆ ಕನಕರುಣೆ ಕರುಣ ಅಮೃತ ರಸಪೂರಣೆ ಕಮಲ ಚರಣೆ ತದಲ ರೀರಲ್ಲ
ತದಲ ತದರಿ ತದರಲ ತದರಿನಲ್ಲ ತದರಿ ತದರ ತದರ ತದರಿಲ ತದರಲ ತದರ 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 ತದರಿ ತದರ 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 la
ఎటుల బ్రోతువో తెలియ ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ కటకటన చరితము కటకటన చరితము కటకటన చరితము కణకఠోరమయ్య కటకటన చరితము కణకఠోరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ పట్టి గోడు రీతి ఈ పట్టి గోడు రీతి భక్షించి తిరిగీతి శ్రీపట్టి గోడు రీతి భక్షించి తిరిగీతి పుట్టులో పొట్టకై పోగడీతి పుట్టులో పొట్టకై పోగడీతి దుష్టులతో కూడి దుష్టులతో కూడి దుష్కృత్యములు సల్పి దుష్టులతో కూడి దుష్కృత్యములు సల్పి రటు చేసిన త్యాగరాజుని దయతో రటు చేసిన త్యాగరాజుని దయతో ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ నిద నిద పమగరి ఎటుల బ్రోతువో తెలియ దని సరి గమగరి సని ద పమగరి సని ఎటుల బ్రోతువో మగరి పమగరి ద పమగరి ని ద పమగరి ఎటుల బ్రోతువో తెలియ
ಧನಿ ಸ ಪದ ನಿ ಸ ಮ ಪದ ನಿ ಸ ನಿ ದ ಪ ಮ ಗರಿ ಅಟುಲ ಬ್ರೋತುವೋ. ಸರಿ ಗರಿ ಸ ನಿ ದ ಧನಿ ರಿ ಸ ನಿ ದ ಪ ಪದ ನಿ ದ ಪ ಮ ಗ ಪ ಮ ಗರಿ ಗರಿ ಸ ನಿ ಅಟುಲ ಬ್ರೋತುವೋ ತೆಲಿಯ. ದದ ಪ ಪ ಪ ಪ ಮ ಪದ ಪ ಮ ಪದ ಪ ಮ ದ ಪದ ಮ ದದ ಪ ಪ ಮ ಗರಿ ಸರಿ ಗ ಮ ಗರಿ ಸರಿ ಗ ಮ ಪ ಮ ಗರಿ ಸರಿ ಗ ಮ ಪದ ನಿ ದ ಪದ ಪ ಮ ಗರಿ ಸರಿ ಗರಿ ಗ ಮ ಪ ಮ ಪದ ಪದ ನಿ ಸ ಸ ಗರಿ ರಿ ಸ ನಿ ದ ಪ ಮ ಗರಿ ಬ್ರೋತುವೋ ತೆಲಿಯ. ಧನಿ ದ ದ ದ ದ ನಿ ದ ನಿ ದ ದ ದ ಸ ಸ ನಿ ದ ನಿ ದ ದ ದ ಮ ಪ ನಿ ಪ ನಿ ದ ದ ದ ಸ ಸ ನಿ ದ ನಿ ದ ದ ನಿ ದ ದ ನಿ ದ ನಿ ದ ಸ ನಿ ದ ಸ ಸ ನಿ ದ ನಿ ದ ರಿ ಸ ನಿ ದ ರಿ ಸ ನಿ ದ ನಿ ದ ಮ ಪ ನಿ ದ ಮ ಪ ನಿ ದ ನಿ ದ ದ ದ ದ ದ ನಿ ದ ದ ಪದ 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 ದ ನಿ ನಿ ದ ದ ಪ ಪ ಮ ಗರಿ ಸರಿ ಗ ಮ ಗರಿ ಸರಿ ಗ ಮ ಪ ಮ ಗರಿ ಸರಿ ಗ ಮ ಪದ ನಿ ಸ ನಿ ದ ದ ನಿ ಸ ನಿ ದ ದ ನಿ ಸರಿ ಸ ನಿ ದ ದ ನಿ ಸರಿ ಗರಿ ಸ ನಿ ದ ದ ನಿ ಸರಿ ಗ ಮ ಗರಿ ಸ ನಿ ದ ದ ನಿ ಸರಿ ಗ ಮ ರಿ ಗ ಮ ಗರಿ ಸ ನಿ ದ ದ ನಿ ಸರಿ ಸ ನಿ ನಿ ದ ದ ನಿ ಸರಿ ಗ ರಿ ಸ ನಿ ದ ಗ ರಿ ಸ ನಿ ದ ಗರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ಗ ಮ ಪದ ನಿ ಗ ಮ ಪದ ನಿ ಗ ಮ ಪದ ನಿ ಮ ಪದ ನಿ ಸ ಪದ ನಿ ಸರಿ ಗ ರಿ ಸ ನಿ ದ ಗ ರಿ ಸ ನಿ ದ ಗರಿ ಸ ನಿ ದ ರಿ ಸ ನಿ ದ ಪ ಮ ಗರಿ ಸ ನಿ ಅಟುಲ ಬ್ರೋತುವೋ ತೆಲಿಯ. ಏಕಾಂತರಮಯ್ಯ ಅಟುಲ ಬ್ರೋತುವೋ ತೆಲಿಯ. ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಅಣುರೆಣು ತೃಣ ಕಷ್ಟ ಪರಿಪೂರ್ಣ ಗೋವಿಂದ ಅಣುರೆಣು ತೃಣ ಕಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಹಿಂಗದ
ಲಿಂಗದ ದಾಸರಹುದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಾಮವೇ ಚಂದ ಮಾತಂಗಿ ಶ್ರೀರಾಜರಾಜೇಶ್ವರಿ ಮಾತಂಗಿ ಶ್ರೀರಾಜರಾಜೇಶ್ವರಿ ಮಾಮವ ಮಾತಂಗಿ ಶ್ರೀರಾಜರಾಜೇಶ್ವರಿ ಮಾ
ಪ್ರೋಭವೆ ಜಗದಂಬ ಪ್ರೋಭವೆ ಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ
ದ ನಿ ಸ ಸ ನಿ ದ ಪ ದ ನಿ ಮಹಾ ಭೈರವಿ. ಪದನಿ ಮಹಾ ಭೈರವಿ. ಪದ ಪ ಪ ಮ ಪದ ಪ ಮ ಪದ ಪ ಮ ಪ ಮದ ಪದ ಮದ ಪ ಮಗರೆ ಗರೆ ಮಗರೆ ಪ ಮಗರೆ ಪ ಮದ ಪ ನಿ ದ ಪ ಮ ಪದ ಮದ ಪ ಮಗರೆ ಸಾರೆ ಗ ಮ ಪದ ನಿ ದ ಪ ಮ ಪದ ನಿ ಸರಿ ಸನಿ ರಿ ಸನಿ ಪದ ನಿ ಮಹಾ ಭೈರವಿ. ಸಾನಿ ದ ಪ ಮ ದ ಪ ಮ ಗರೆ ಗ ಮ ಪದ ನಿ ದ ಪ ಮ ಗ ಮ ಗ ಮ ಪ ಮ ಪದ ಪದ ನಿ ಸ. ಗರಿ ಸ ನಿ ರೆ ಸ ನಿ ದ ಸ ನಿ ದ ಪ ದ ಮ ದ ಪ ಮ ಪದ ನಿ ಸ. ಮ ಪದ ನಿ ಸ ಗ ಗ ರೆ ಸ ನಿ ದ ನಿ ಸ ರೆ ರೆ ಸ ನಿ ದ ದ ನಿ ಸ ಸ ಸ ನಿ ದ ಪ ದ ನಿ ಸ ಗ ಗ ರೆ ಸ ನಿ ಗ ರೆ ಸ ಪ ದ ನಿ ಸ ಪ ದ ನಿ ಸ ಪ ದ ನಿ ಸ ಸ ಸ ಸ ಸ ನಿ ಸ ರೆ ಸ ನಿ ಸ ರೆ ಸ ನಿ ಸ ರೆ ಸ ನಿ ಸ ನಿ ರೆ ಸ ರಿ ನಿ ರೆ ಸ ನಿ ದ ನಿ ದ ದ ನಿ ಸ ರಿ ಗ ರೆ ರೆ ಗ ರೆ ರೆ ಗ ರೆ ರೆ ಗ ರೆ ಸ ನಿ ದ ನಿ ಸ ರಿ ಗ ಮ ಪ ಮ ಗ ರೆ ಸ ನಿ ದ ನಿ ದ ದ ನಿ ಸ ರಿ ಗ ಗ ರೆ ರೆ ಸ ರಿ ಸ ನಿ ಗ ಗ ರೆ ರೆ ಸ ನಿ ದ ನಿ ರೆ ನಿ ದ ಪ ಮ ಪ ಸ ನಿ ದ ಪ ಮ ಪ ದ ನಿ ಸ ನಿ ದ ನಿ ಸ ನಿ ದ ನಿ ದ ದ ನಿ ಸ ರಿ ಗ ರೆ ಗ ರೆ ಸ ನಿ ದ ನಿ ಸ ರಿ ಸ ನಿ ದ ನಿ ಸ ರಿ ಗ ರೆ ಸ ರಿ ರೆ ಸ ನಿ ಸ ಸ ನಿ ದ ನಿ ರೆ ಸ ರಿ ಸ ನಿ ಸ ನಿ ದ ನಿ ಸ ರಿ ನಿ ಸ ದ ನಿ ಗ ರೆ ಸ ನಿ ದ ನಿ ರೆ ಸ ನಿ ದ ಪ ದ ಸ ನಿ ದ ಪ ಮ ಗ ಮ ಪ ಮ ಮ ಪ ದ ಪ ದ ನಿ ದ ಮ ಪ ಮ ಪ ದ ಪ ದ ನಿ ದ ಪ ಮ ದ ಪ ನಿ ದ ಗ ಮ ಪ ದ ಮ ಪ ಪ ದ ನಿ ಸ ರಿ ಗ ರೆ ಸ ರಿ ರೆ ಸ ನಿ ಸ ಸ ನಿ ದ ನಿ ರೆ ಸ ರಿ ಸ ನಿ ಸ ನಿ ದ ನಿ ಸ ರಿ ನಿ ಸ ದ ನಿ ಗ ರೆ ಸ ನಿ ದ ನಿ ರೆ ಸ ನಿ ದ ಪ ದ ಗ ಮ ಪ ದ ನಿ ಮಹಾ ಭೈರವಿ. ಗೌರಿ ಶ್ರೀ ಕೃಷ್ಣ ಕೋಶಿ ಜ
ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಸರಸಿ ಜನಾಭನ ಸರ್ವದಾ ಹೊಗಳುತ್ತ 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 ದುರಿತ ದೂರಕ್ಕೆ ಈಡ್ಯಾಡೋ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ದುರಿತ ದೂರಕ್ಕೆ ಈಡ್ಯಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಆನಂದ ತೀರ್ಥರ ಪಾಡೋ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಆನಂದ ತೀರ್ಥರ ಪಾಡೋ ಹರಿ ಕಥಾ ಶ್ರವಣ ಮಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಇಂದಿವರಾಯಗೆ ಇಭರಾಜ ವರದಗೆ ಇಂದಿರಾರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ನಂದನ
ಬುದ್ಧಿವಾಸಕ್ಕೆ ಕ್ಷಿತಿಜನ ಪಾದಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣದಿಂದ ಚೆಲುವರಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂದ ಪದ ಸಕಲೇಶಗೆ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂದ ಪದ ಸಕಲೇಶಗೆ ವಾಸುದೇವಾಮುದಿ ಪುರಂದರ ವಿಠಲಗೆ ವಾಸುದೇವಾಮುದಿ ಪುರಂದರ ವಿಠಲಗೆ ದಾಸರಾದ ರೂಪಿಣಿ ರಮಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ Ideal Ice Cream, Milky Way to your heart. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ